ಮಾರ್ನಬೇಲು ಶ್ರೀ ಅಯ್ಯಪ್ಪ ಸ್ವಾಮಿ ಮಂದಿರದ ಅಭಿವೃದ್ಧಿಗೆ ಹಾಗೂ ಭೂಮಿ ಖರೀದಿ ಸಂಕಲ್ಪ ಸಿದ್ಧಿಗಾಗಿ 18 ಗುರುವಾರ ಪರ್ಯಂತ ನಡೆಯಲಿರುವ ವಿಶೇಷ ಪಂಚಾರತಿ ಸೇವೆಗೆ ಮಂದಿರದಲ್ಲಿ ಚಾಲನೆ ನೀಡಲಾಯಿತು. ಭಜನಾ ಮಂಗಳದ ಬಳಿಕ ಪಂಚ ಅತಿಥಿ ಅಭ್ಯಾಗತರಾದ ಸಜಿಪ ಮಾಗಣೆಯ ತಂತ್ರಿ ವೇದಮೂರ್ತಿ ಎಂ ಸುಬ್ರಹ್ಮಣ್ಯ ಭಟ್ ನಂದಾವರ, ಶ್ರೀ ವಿನಾಯಕ ಶಂಕರನಾರಾಯಣ ದುರ್ಗಾಂಬ ಕ್ಷೇತ್ರದ ಪ್ರಧಾನ ಅರ್ಚಕ ವೇದಮೂರ್ತಿ ಮಹೇಶ್ ಭಟ್, ಶ್ರೀ ನರಹರಿ ಪರ್ವತ ಸದಾಶಿವ ದೇವಸ್ಥಾನದ ಪ್ರಧಾನ ಅರ್ಚಕ ವೇದಮೂರ್ತಿ ಪರಮೇಶ್ವರಮಯ್ಯ, ಬಿಸಿ ರೋಡ್ನ ಶ್ರೀ ಅನ್ನಪೂರ್ಣೇಶ್ವರಿ ನಾಗದೇವರ ದೇವಸ್ಥಾನದ ಪ್ರಧಾನ ಅರ್ಚಕ ವೇದಮೂರ್ತಿ ಈಶ್ವರ ಭಟ್, ಮಾರ್ನಬೇಲು ಶ್ರೀ ಅಯ್ಯಪ್ಪ ಸ್ವಾಮಿ ಮಂದಿರದ ಪ್ರಧಾನ ವೈದಿಕರಾದ ವೇದಮೂರ್ತಿ ಶಿವಾನಂದ ಐತಾಳ್ ದೇವರಿಗೆ ಪಂಚಾರತಿಯನ್ನ ಬೆಳಗಿದ್ರು. ಸಜ್ಪ ಮಾಗಣಿಯ ತಂತ್ರಿ ಎಂ ಸುಬ್ರಹ್ಮಣ್ಯ ಭಟ್ ಅವರು ಮಾತನಾಡಿ, ದೇವಳದ ಅಭಿವೃದ್ಧಿ ಕಾರ್ಯಕ್ಕಾಗಿ ಪಂಚಾರತಿ ಸೇವೆ ಆರಂಭಿಸಿರುವುದು ಹೊಸ ಕಲ್ಪನೆಯಾಗಿದೆ. ಗಂಗಾರತಿಯಂತೆ ಪಂಚಾರತಿ ಸೇವೆಯು ಯಶಸ್ವಿಯಾಗಿ ನಡೆದು ಸಂಕಲ್ಪ ಈಡೇರಲಿ, ಭಕ್ತರ ಇಷ್ಟಾರ್ಥಗಳು ಸಿದ್ಧಿಸಲಿ ಎಂದು ಶುಭ ಹಾರೈಸಿದರು. ಇವತ್ತು ಸ್ವಾಮಿಯ ಸನ್ನಿಧಾನದಲ್ಲಿ ವಿಭವದಿಂದ ನೆರವೇರಿಸಿಕೊಂಡು ಆ ಮೂಲಕವಾಗಿ ಭಜನಾಂಗಗಳ ಸಮೀಪ ಇರುವಂತಹ ಸ್ಥಳವನ್ನು ಖರೀದಿ ಮಾಡುವಂತಹ ಭೂದಾನ ಪ್ರಕ್ರಿಯೆಗೆ ಇವತ್ತು ಧರ್ಮಶಾಸ್ತ್ರ ಸ್ವಾಮಿಯ ಅಂಗಳ ಹಾಗೆ ಮಾನ್ಯ ಎಲ್ಲ ದೈವಗಳ ಅಂಗಳದಿಂದ ಆ ಭೂಮಿಯ ಮಾಲೀಕರು ಕೂಡ ಇಲ್ಲೇ ಇದ್ದಾರೆ. ಅವರು ಒಳ್ಳೆಯ ಮನಸ್ಸಿನಿಂದ ಈ ಅಯ್ಯಪ್ಪ ಮಂದಿಯ ಅಭಿವೃದ್ಧಿಯ ಕಾರ್ಯಕ್ಕಾಗಿ ಭೂಮಿಯನ್ನು ನೀಡುವಲ್ಲಿ ಅವರಿಗೆ ಇವರು ಒಳ್ಳೆಯ ಪ್ರೇರೇಪಣೆ ಕೊಡಲಿ. ಅದೇ ರೀತಿಯಾಗಿ ಅಂದಾಜು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಭೂ ಖರೀದಿಯ ಈ ವ್ಯವಹಾರ ಕೂಡ ಭಕ್ತಾಭಿಮಾನಿಗಳೆಲ್ಲರೂ ನಮ್ಮೆಲ್ಲರ ಶಕ್ತಿಯಾನುಸಾರ ಆ ಸೇವೆಯನ್ನು ಸಲ್ಲಿಸುವಂತ ಭೂದಾನ ಪ್ರಕ್ರಿಯೆಯಲ್ಲಿ ತಾವೆಲ್ಲರೂ ತೊಡಗಿಸಿಕೊಳ್ಳುವಂತಹ ಪ್ರೇರಣೆಯನ್ನು ಭಗವಂತ ಅನುಗ್ರಹಿಸಿ. ಶ್ರೀ ಅಯ್ಯಪ್ಪ ಸ್ವಾಮಿ ಮಂದಿರದ ಆಡಳಿತ ಟ್ರಸ್ಟ್ನ ಗೌರವಾಧ್ಯಕ್ಷರಾದ ಸಂಜೀವ ಗುರುಸ್ವಾಮಿ, ಕೃಷ್ಣ ಗುರುಸ್ವಾಮಿ, ಅಧ್ಯಕ್ಷ ಪುರುಷೋತ್ತಮ ಪೂಜಾರಿ, ಕಾರ್ಯದರ್ಶಿ ಯಶವಂತ್ ಕೆ ಪುತ್ತೂರು, ಅಭಿವೃದ್ಧಿ ಸಮಿತಿಯ ಸಹ ಗೌರವ ಅಧ್ಯಕ್ಷ ಸುಧಾಕರಾಚಾರ್ಯ ಮಾರ್ನಬೇಲು, ಕಾರ್ಯದರ್ಶಿ ಅಶೋಗಟ್ಟಿ ನಂದಾವರ, ಕೋಶಾಧಿಕಾರಿ ರಂಜಿತ್ ರಾವ್ ಭಟ್ಟಡ್ಕ, ಮಾತೃ ಮಂಡಳಿಯ ಅಧ್ಯಕ್ಷೆ ಗಾಯತ್ರಿ ಆರ್ ಕಂಬಳಿ, ಭಜನಾ ಸಮಿತಿಯ ಅಧ್ಯಕ್ಷ ಸುರೇಶ್ ಕುಲಾಲ್ ಕಲ್ಲಾಡಿಗೋಳಿ, ಪದಾಧಿಕಾರಿಯ ಪ್ರಮುಖರಾದ ಯಾದವ್ ಬಂಗೇರ ಕಂಚಿಲ, ಚಂದ್ರಶೇಖರ್ ಗಟ್ಟಿ ಅಂದಾಡಿ ಮೊದಲಾದವರು ಉಪಸ್ಥಿತರಿದ್ದರು. ಶ್ರೀ ಅಯ್ಯಪ್ಪ ಸ್ವಾಮಿ ಮಂದಿರದ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ದಾಮೋದರ್ ಬಿಎಂ ಸ್ವಾಗತಿಸಿ ನಿರೂಪಿಸಿದರು. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ. ನಿಮ್ಮ ಮನೆ ಅಥವಾ ಕಟ್ಟಡದ ಬಿಲ್ ದುಬಾರಿ ಬರ್ತಾ ಇದೆಯಾ? ಚಿಂತಿಸಬೇಡಿ, ವಿನಾಯಕ ಮಾರ್ಕೆಟಿಂಗ್ ಪ್ರಸ್ತುತಪಡಿಸುತ್ತಿದೆ ಆನ್ ಗ್ರಿಡ್ ಸೋಲಾರ್ ರೂಫ್ ಟಾಪ್ ಸಿಸ್ಟಮ್. ಇದನ್ನ ನಿಮ್ಮ ಮನೆ ಅಥವಾ ಬಿಲ್ಡಿಂಗ್ ಮೇಲೆ ಅಳವಡಿಸಿ ವಿದ್ಯುತ್ ಉತ್ಪಾದಿಸುವ ಮೂಲಕ ನಿಮ್ಮ ವಿದ್ಯುತ್ ಬಿಲ್ ಅನ್ನ ಪೂರ್ತಿ ಉಳಿತಾಯ ಮಾಡುವ ಅಪೂರ್ವ ಅವಕಾಶ. ಬಿಸಿ ನೀರಿನಲ್ಲಿ ಸ್ನಾನ ಮಾಡಲು ವಿನ್ಸಮ್ ಸೋಲಾರ್ ವಾಟರ್ ಹೀಟರ್ ಅನ್ನು ಅಳವಡಿಸಿರಿ. ವಿನಾಯಕ ಮಾರ್ಕೆಟಿಂಗ್ ಕಳೆದ 28 ವರ್ಷಗಳಿಂದ ಗ್ರಾಹಕರ ಸೇವೆಯಲ್ಲಿದ್ದು, ಬಿಸಿ ನೀರು ಮಾಡುವ ಉಪಕರಣಗಳಾದ ವಿನ್ಸಮ್ ಸೋಲಾರ್ ವಾಟರ್ ಹೀಟರ್, ವಿನ್ಸಮ್ ಹೀಟ್ ಪಂಪ್, ವಿನ್ಸಮ್ ಗ್ಯಾಸ್ ಗೀಸರ್ ಮತ್ತು ಸೋಲಾರ್ ರೂಫ್ ಟಾಪ್ ಸಿಸ್ಟಮ್ಗಳ ಸೇಲ್ಸ್ ಮತ್ತು ಸರ್ವಿಸ್ ನೊಂದಿಗೆ ಸಾವಿರಾರು ಸಂತೃಪ್ತ ಗ್ರಾಹಕರನ್ನು ಹೊಂದಿದೆ. ಮನೆ, ಗೆಸ್ಟ್ ಹೌಸ್, ಹಾಸ್ಟೆಲ್, ಹೋಟೆಲ್, ಲಾಡ್ಜ್, ಹಾಸ್ಪಿಟಲ್ಗಳಿಗೆ ಅಳವಡಿಸಲು ನಮ್ಮ ಸೋಲಾರ್ ಪ್ರಾಡಕ್ಟ್ಗಳು ಬೇಕಾದಲ್ಲಿ ಸಂಪರ್ಕಿಸಿರಿ. ವಿನಾಯಕ ಮಾರ್ಕೆಟಿಂಗ್, ತಕ್ಷಿಲ, ಹೋಟೆಲ್ ಜನತಾ ಡಿಲೆಕ್ಸ್ ಹತ್ತಿರ, ಬಳ್ಳಲ್ಬಾಗ್, MG ರೋಡ್, ಮಂಗಳೂರು.